ಶಿವಕುಮಾರ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರಾಗಿ ಪುನಿಶೆಟ್ಟಿ ಆಯ್ಕೆಯಾಗಿದ್ದಾರೆ. ಡಿಕೆ ಶಿವಕುಮಾರ ಅಭಿಮಾನಿ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರಾಗಿ ಯುವ ನಾಯಕ ಪುನಿಶೆಟ್ಟಿ ಅವರು ಆಯ್ಕೆಯಾಗಿದ್ದಾರೆ. ಕಳೆದ 3 ವರ್ಷದಿಂದ ಯುವ ಇಂಟೆಕ್ ಸಂಘಟನೆ ಅಧ್ಯಕ್ಷರಾಗಿ ಉತ್ತಮ ಕೆಲಸ ಮಾಡಿದ್ದಾರೆ. ಇವರ ಉತ್ತಮ ಸಂಘಟನಾ ಚಾತುರತೆಯನ್ನು ನೋಡಿ ರಾಜ್ಯ ಮಟ್ಟದ ಸಭೆಯಲ್ಲಿ ಸಂಘಟನೆಗೆ ಆಯ್ಕೆ ಮಾಡಿ ರಾಜ್ಯ ಉಪಾಧ್ಯಕ್ಷರಾದ ಅಬ್ದುಲ್ ರಜಾಕ್ ಅವರು ಆದೇಶ ಹೊರಡಿಸಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ನಿಮಗೆ ಗೊತ್ತಿರುವ ಹಾಗೆ ನಾನು ಪುನೀತ್ ಶೆಟ್ಟಿ ಮಾತಾಡೋದು. ಡಿಕೆ ಅಸೋಸಿಯೇಷನ್ ಇದರ ಜಿಲ್ಲಾಧ್ಯಕ್ಷನಾಗಿ ನಾನು ಆಯ್ಕೆಯಾಗಿರುತ್ತೇನೆ. 7 ತಾರೀಕಿಗೆ ಅಲ್ಲಿದು ನಮ್ಮದು ಸ್ಟೇಟ್ ಪ್ರೆಸಿಡೆಂಟ್ ಆಗಿರುವ ನಾಗೇಶ್ ಗೌಡ ಹಾಗೂ ಅಬ್ದುಲ್ ರಜಾಕ್ ಎನ್ನುವರು ನನಗೆ ಫೋನ್ ಕರೆಗಳ ಮೂಲಕ ನನಗೆ ಜಿಲ್ಲಾಧ್ಯಕ್ಷನಾಗಿ ಮಂಗಳೂರಿಗೆ ನೀನು ಆಯ್ಕೆಯಾಗಿದೆ ಎಂದು ತಿಳಿಸಿರುತ್ತಾರೆ. ಹೀಗೆ ನಾನು ಡಿ ಕೆ ಶಿವಕುಮಾರ್ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಖುದ್ದಾಗಿ ಹೋಗಿ ಅವರ 14 ತಾರೀಕಿನ ಪದಗ್ರಹಣ ಕಾರ್ಯಕ್ರಮ ನಂತರ ಖುದ್ದಾಗಿ ನಾನು ಹೋಗಿ ಅವರಿಗೆ ಭೇಟಿಯಾಗಿ ಈ ಬಗ್ಗೆ ಚರ್ಚೆ ಮಾಡ್ತೇನೆ ಎಂದು ನಾಗೇಶ್ ಗೌಡರಿಗೆ ಈ ಮೂಲಕ ತಿಳಿಸಿರುತ್ತೇನೆ. ಸಂಘಟನೆಯ ಮೂಲಕ ಉತ್ತಮ ಕೆಲಸ ಮಾಡಲಾಗುವುದು ಎಂದು ನೂತನ ಅಧ್ಯಕ್ಷ ಪುನಿಶೆಟ್ಟಿ ತಿಳಿಸಿದರು. ಈಗಲೇ ನೀವು ತಿಳಿದಿರುವ ಹಾಗೆ ನಾನು ಯೂತ್ ಇಂಟೆಕ್ ಅಧ್ಯಕ್ಷನಾಗಿ 3 ವರ್ಷಗಳಿಂದ ಕಾರ್ಯಕ್ರಮ ಹಾಗೂ ಇತರ ಎಲ್ಲ ಚಟುವಟಿಕೆಗಳಲ್ಲಿ ಕಾಂಗ್ರೆಸ್ನಿಂದ ಭಾಗವಹಿಸಿರುತ್ತೇನೆ. ಇದರ ಮಾಹಿತಿಯನ್ನು ದೊರೆತ ಡಿ ಕೆ ಶಿನವರು ಖುದ್ದಾಗಿ ಮಂಗಳೂರಿನಿಂದ ನನ್ನನ್ನು ಆಯ್ಕೆ ಮಾಡಿರ್ತಾರೆ. ಬೂತ್ ಮಟ್ಟದಲ್ಲಿ ಆಗಿರಬಹುದು ಎಲ್ಲೆಲ್ಲ ಪದಾಧಿಕಾರಿಗಳನ್ನು ಒಗ್ಗಟ್ಟಿನಿಂದ ಸೇರಿಸಿ ಯಾರಿಗೆ ತಾರತಮ್ಯ ಇಲ್ಲದಿರುವುದರಿಂದ ಎಲ್ಲರನ್ನು ಒಗ್ಗಟ್ಟಾಗಿ ಸೇರಿಕೊಳ್ಳಿ ಬೂತ್ ಮಟ್ಟದಿಂದ ಒಬ್ಬೊಬ್ಬರನ್ನು ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಲು ನನಗೆ ಜವಾಬ್ದಾರಿಯನ್ನು ವಹಿಸಿರುತ್ತಾರೆ. ಈಗಲೇ ನಿಮಗೆ ಗೊತ್ತಿರುವ ಹಾಗೆ ಡಿ ಕೆ ಶಿವಕುಮಾರ್ ಅವರು KPCCಯ ನೂತನ ಅಧ್ಯಕ್ಷನಾಗಿ ಆಯ್ಕೆಯಾಗಿರುತ್ತಾರೆ. ಹಾಗಾಗಿ ಯುವಕರ ಕಣ್ಮಣಿ ಕೂಡ. ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರನೇ ಒಂದು ದೊಡ್ಡ ಮಟ್ಟದ ನಾನು ಇಲ್ಲಿ ಅಧ್ಯಕ್ಷನಾಗಿ ಇಲ್ಲಿಯ ಯುವಕರನ್ನು ಸೇರಿ ಒಂದು ಪ್ರೋಗ್ರಾಮನ್ನು ಮಾಡಿ ಡಿ ಕೆ ಶಿವಕುಮಾರ್ ಖುದ್ದಾಗಿ ಆ ಪ್ರೋಗ್ರಾಮ್ಗೆ ಬರ್ತಾನೆ ಎಂದು ನನಗೆ ದೂರವಾಣಿ ಕರೆಗಳ ಮೂಲಕ ನನಗೆ ತಿಳಿಸಲು ಇಚ್ಛೆಪಟ್ಟಿದ್ದಾರೆ.